ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ತತ್ವ ಬೊಕ ಆಚಾರ ಧರ್ಮದ ರಡ್ಡ ಮಾರ್ಗಲು ವಾ ಧರ್ಮಲ ಹಿಂಸೆಗೂ ಮೇದು ಕೊರ್ಪುಜ ಕೊರುಂಡಾವು ಧರ್ಮನೇ ಅತ್ತಂದು ವಿದ್ವಾಂಸರು ಡಾಕ್ಟರ್ ಗುರುರಾಜ ಕರ್ಜಗಿ ಪಂದೇರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಸೋಮವಾರ 19ನೇ ವರ್ಷದ ಸರ್ವಧರ್ಮ ಸಮ್ಮೇಳನ ಉದಿಪನ ಮಲ್ತದ ಅರ್ಪಾತಿರಿಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಲಕ್ಷದೀಪೋತ್ಸವ ನಡೆತೊಂದಿತದು 4ನೇ ದಿನ ಸೋಮವಾರ ಸರ್ವಧರ್ಮ ಸಮ್ಮೇಳನ ಅಟ್ಟಣೆ ಆದಿತ್ತು. ಸಮ್ಮೇಳನದ ಗುರ್ಕಾರ್ಯರ ಬೊಕ್ಕ ಬಿನ್ನೇರಿನ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ ಶ್ರೀ ಕ್ಷೇತ್ರ ಧರ್ಮಸ್ಥಳದು ಅಮೃತ ವರ್ಷಿಣಿ ಸಭಾಭವನಗೂ ಮೆರವಣಿಗೆಡೆ ತಂದು ಬತ್ತೇರು. ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ ಸರ್ವೇರೆಲ್ಲ ಎದ್ಕೊಂಡು ಪಾತಿರ್ದು ಸರ್ವಧರ್ಮ ಸಮ್ಮೇಳನ ನಡೆದು ಭಕ್ತರಿಗೆ ಎಡ್ಡೆ ಸಂದೇಶ ಕೊರೊಂದುಂಡು ಧರ್ಮದ ಆಚರಣೆ ನಡೆದು ಬದುಕಡು ಮಾತಿರ್ಲ ಎಡ್ಡೆನೆ ತೂವೋಡು ಪನ್ಪುನವೇ 19ನೇ ಅಧಿವೇಶನದ ಉದ್ದೇಶ ಬೊಕ್ಕ ಸಂದೇಶ ಅಂದ ಪಂಡಿನ ಆರು ಧರ್ಮಸ್ಥಳ ಟು ಸಮಸ್ಯೆಲು ಬಂದಾಗ ಸೈಸದು ನಮ್ಮ ಜ್ಞಾನದ ಪರಿಧಿ ವಿಸ್ತಾರ ಮಲ್ತೊಂದು ಪರಿಹಾರ ಮಲ್ಪೊಡಾಪುಂಡು ಅಕೇರಿಗೂ ಸತ್ಯ ಬೊಕ್ಕ ಧರ್ಮಗೂ ಜಯ ಆಪುಂಡು ಪಂಡಿರು. ವಿಜ್ಞಾನ ಹಾಗೂ ತಂತ್ರಜ್ಞಾನಗಳ ಇಂದಿನ ಯುಗದಲ್ಲಿ ಜ್ಞಾನಕ್ಕೆ ಮಹತ್ವ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ವಿಜ್ಞಾನ ಜ್ಞಾನವೇ ಮತ್ತು ಜ್ಞಾನ ವಿಜ್ಞಾನವೇ ಆಗಿದೆ. ಪರಸ್ಪರ ಪೂರಕ ಪ್ರೇರಕ. ಆದರೆ ವಿಜ್ಞಾನವಾಗಲಿ ಜ್ಞಾನವಾಗಲಿ ನಿಂತ ನೀರಾಗಬಾರದು. ಅನೇಕ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ. ಸಮಸ್ಯೆಗಳು ಬಂದಾಗ ಅವುಗಳನ್ನು ಬಿಟ್ಟು ಪಲಾಯನ ಮಾಡಲಾಗುವುದಿಲ್ಲ. ಅದನ್ನು ಸೇರಿಸಿಕೊಂಡು ಸಹಿಸಿಕೊಂಡು ನಮ್ಮ ಅನುಭವದೊಂದಿಗೆ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿಕೊಂಡು ನಮ್ಮೆದುರು ಬಂದ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳಬೇಕಾಗುತ್ತದೆ. ತುಮಕೂರು ಶ್ರೀ ಕ್ಷೇತ್ರ ಸಿದ್ದಗಂಗಾ ಮಠದ ಪೀಠಾಧಿಪತಿ ಶ್ರೀ ಸಿದ್ದಲಿಂಗ ಸ್ವಾಮಿಲೇನ ಗುರ್ಕಾರ್ಮೆಡ್ ವಿದ್ವಾಂಸರು ಡಾಕ್ಟರ್ ಗುರುರಾಜ ಕರ್ಜಗಿ ಸರ್ವಧರ್ಮ ಸಮ್ಮೇಳನ ಉದಿಪನ ಮಲ್ತೆರು. ಡಾಕ್ಟರ್ ಗುರುರಾಜ ಕರ್ಜಗಿ ಪಾತಿರ್ದು ತತ್ವಪಕ ಆಚಾರ ಧರ್ಮದ ರಡ್ಡು ಮಾರ್ಗಲು ಹಿಂಸೆ ಧರ್ಮಗೂ ವಿರೋಧವಾಯಿನವು ವಾ ಧರ್ಮಲ ಹಿಂಸೆಗೂ ಉಮೇದು ಕೊರ್ಪುಜಿ ಹಿಂಸೆಗೂ ಉಮೇದು ಕೊರುಂಡ ಅವು ಧರ್ಮಲ ಅತ್ತಂದು ಪಂಡೇರು. ಸರ್ವಧರ್ಮ ಸಮ್ಮೇಳನಗೂ ಧರ್ಮಸ್ಥಳನೇ ಸರಿಯಾಯಿನ ಜಾಗೆ ಶಾಂತಿ ತೃಪ್ತಿ ಸಮಾನತೆಯನ್ನು ಬೈಕುನವೇ ಧರ್ಮಲೆನ ಸಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಸರ್ವಧರ್ಮಲೆಗಳ ಮರ್ಯಾದೆ ಕೊರ್ಪುನ ಸಂಪ್ರದಾಯ ಉಂಡು ಒಂದು ಶ್ರೇಷ್ಠ ಅಂದ್ ಡಾಕ್ಟರ್ ಕರ್ಜಗಿ ಪಂಡೇರು. ಧರ್ಮದಲ್ಲಿ 2 ಭಾಗ ಇದಾವೆ. ಒಂದು ತತ್ವ, ಒಂದು ಆಚಾರ. ಒಂದು ಪೂರ್ವಿಕರ ಮಾತಿದೆ, ಆಚಾರೋ ಧರ್ಮಪಾಲಕ ಅಂತ. ಆಚಾರದ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು ಅಂತ. ಹಿಂಸೆ ಧರ್ಮಕ್ಕೆ ವಿರುದ್ಧವಾದದ್ದು. ಯಾವ ಕಾರಣಕ್ಕೂ ಹಿಂಸೆ ಒಳ್ಳೆಯದಲ್ಲ. ಯಾವುದೂ ಧರ್ಮ ಹಿಂಸೆಯನ್ನು ಹೇಳೋದಿಲ್ಲ. ಅದು ಅಕಸ್ಮಾತ್ ಹಿಂಸೆಯನ್ನು ಹೇಳ್ತಾ ಇದ್ರೆ ಅದು ಧರ್ಮ ಅಲ್ಲ. ಸ್ಪಷ್ಟವಾಗಿ ಹೇಳಬೇಕು ನಾನು ಅದನ್ನು. ಯಾವುದೇ ಒಂದು ಧರ್ಮ ಹಿಂಸೆಯನ್ನು ಪ್ರಚೋದನೆ ಮಾಡಲ್ಲ, ಹಿಂಸೆ ಇಲ್ಲ. ಆದ ಹಿಂಸೆಯನ್ನು ಹೇಳ್ತಾ ಇದ್ರೆ ಅದು ಧರ್ಮ ಅಲ್ಲ. ಯಾರೋ ಅದನ್ನು ತಪ್ಪಾಗಿ ತಿರುಗಿಸಿದ್ದಾರೆ ಅಂತ. ಸಿದ್ದಲಿಂಗ ಸ್ವಾಮಿಲ ಗುರ್ಕಾರ್ಮೆದ ಭಾಷಣ ಮಲ್ತದ ಭಾರತ ಧರ್ಮ ಮಾರ್ಗೋಡು ನಡಪನ ದೇಶ, ಮಾತಾ ಧರ್ಮಲೆಗೂ ಆಶ್ರಯ ಕೊರ್ಪುನ ದೇಶ, ಭಾರತ ಬೊಲ್ಪು ಕೊರ್ಪುನ ದೇಶ ಅಂಡ ಧರ್ಮಸ್ಥಳ ಕತ್ತಲಿಡಿದು ಬೊಲ್ಪುದಡೆಲೆ ತಂದು ಪೋಪುನ ಕ್ಷೇತ್ರ. ಡಾಕ್ಟರ್ ಹೆಗ್ಡೆರ್ ಹಿಡಿದು ಸಾಮಾಜಿಕ ಧಾರ್ಮಿಕ ಸುಧಾರಣೆಲಾತಂಡ ಮಚ್ಚರ ಪಗೆಡ್ದು ಧರ್ಮನು ಪ್ರಶ್ನೆ ಮಲ್ತಂಡ ವಾ ಸುಧಾರಣೆಲ ಆಪುಜಿಂದ ಆರ್ಪಂಡೆರು. ಭಾರತ ಯಾವತ್ತೂ ಕೂಡ ಧರ್ಮ ಮಾರ್ಗದಲ್ಲಿ ಬದುಕುವಂತಹ ಜೀವನವನ್ನು ಕಲಿಸುವಂತಹ ಒಂದು ದೇಶ ಅಂದರೆ ಅದು ಭಾರತ ಅಂತೇಳಿ. ನೀವು ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ಭಾರತದಲ್ಲಿರುವಷ್ಟು ಧರ್ಮಗಳನ್ನು ಯಾವ ದೇಶದಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳಿಗೂ ಆಶ್ರಯವನ್ನು ಕೊಡುವಂತಹ ಒಂದು ದೇಶ ಅಂದರೆ ಅದು ನಮ್ಮ ಭಾರತ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹದ್ದು. ಡಾಕ್ಟರ್ ಗುರುರಾಜ ಕರ್ಜಗಿ ಬೊಕ್ಕ ಶ್ರೀ ಸಿದ್ದಲಿಂಗ ಸ್ವಾಮಿಲೆಗ್ ಹೆಗಡೆರು ತಮ್ಮನದ ಮರ್ಯಾದೆ ಮಲ್ತೆರು. ಬೇತೆ ಬೇತೆ ವಿಷಯಗಳು ಉಪನ್ಯಾಸ ಕೊರಿಯರ ಬೈದಿನ ಡಾಕ್ಟರ್ ವಿಜಿ ಆರತಿ ಬೆಂಗಳೂರು, ಮೊಹಮ್ಮದ್ ಗೌಸ್ ಹವಲ್ದಾರ್ ವಿಜಯಪುರ, ಎಂಆರ್ ವೆಂಕಟೇಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೇಮಾವತಿ ವಿ ಹೆಗಡೆ, ಹರ್ಷೇಂದ್ರ ಕುಮಾರ್, ಸುರೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಅನಿತಾ ಸುರೇಂದ್ರ ಕುಮಾರ್, ಶ್ರದ್ಧಾ ಅಮಿತ್ ಈ ಪೊರ್ತುಡಿತ್ತರು. ಸುನಿಲ್ ಕುಮಾರ್ ಪಂಡಿತ್, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರು ಶ್ರೀನಿವಾಸ್ ಪಾಲ್ದೆತ್ತೊಂಡರು. ಉಪನ್ಯಾಸಕರು ಡಾಕ್ಟರ್ ಶ್ರೀಧರ್ ಭಟ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಆಜನೆ ಕ್ಲಾಸ್ ಕಲ್ತೊಂದುಪ್ಪುನ ಆಣೂರಿ ಪರ್ದು ಶಾಲೆಗೆ ಬರ್ಪೆಂದು ಜೋಕ್ಲೆನ ಇಲ್ಲದಕ್ಲು ಪ್ರತಿಭಟನೆ ನಡಪಾಯಿನ ವಿಶೇಷ ಸಂಗತಿ ಪುತ್ತೂರು ಮೇನಾಲಡು ನಡೆತದುಂಡು. ಶಾಲೆ ಕಲ್ಪನ ಆಣೂರಿಯನ ಮಿತ್ತು ಶಾಲೆ ಜೋಕ್ಲೆನ ಇಲ್ಲದಕ್ಲು ಬೆಚ್ಚಾಯಿನ ಸಂಗತಿ ಪುತ್ತೂರ್ದ ಮೇನಾಲಡು ನಡೆತದುಂಡು. ಆಣನು ಶಾಲೆಡು ಪಿದೈ ಪಾಡು ಒತ್ತಾಯ ಮಲ್ತಿದರು. ಆಜನೆ ಕ್ಲಾಸ್ ಕಲ್ತೊಂದುಪ್ಪನ ಆಣು ಪರ್ದು ಶಾಲೆಗೆ ಬರ್ಪೆಂದು ದೂರ್ದು ಈ ಪ್ರತಿಭಟನೆ ಮಲ್ತಿರು. ಮೇನಾಳ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಆಣ ಆದಿತ್ತದು ಆಯಗ ವಿರೋಧ ಪ್ರತಿಭಟನೆ ನಡಪಾಯಿನ ಪೋಷಕರಿಡಿದು ಜೋಕ್ಲೆನ ಹಕ್ಕನ್ನು ಮೀರ್ದನಂದು ಪನ್ಪನ ದೂರು ಕೇಂದ್ರ ಬೈದನು.
ಬರವು ಇಲಾಖೆದ ಅಧಿಕಾರಿಗಳು ಜಾಗಿಗೆ ಬತ್ತದು ಪೋಷಕರ ಒಟ್ಟಿಗೂ ಚರ್ಚೆ ಮಲ್ತದು ನನ್ನದ ಕ್ರಮ ದೆತನೊಂದು ಭರವಸೆ ಕೊಡ್ತೀರು. ಬೆಲೆ ಇಲ್ಲ, ನಾವು ಬೇರೆ ಶಾಲೆಗೆ ಹೋಗ್ತಾ ಇರ್ತೇವೆ. ಒಬ್ಬ ಹುಡುಗನಿಂದ ಆಗೋ ತೊಂದರೆ ದೇಹದಾಡೆ ಗೊಬ್ಬುದಕ್ಕಲು ಶರೀರನು ಒಂದೇ ರೀತಿ ನಿಯಂತ್ರಣ ನುಡಿಯೋಡಾಪುಡು. ಕ್ರಿಕೆಟ್ ದಾತ ಬೇತೆ ಗೊಬ್ಬುಲೆಗೆ ಪ್ರೋತ್ಸಾಹ ತಿಕ್ಕದಿಂದ ಶಾಸಕರ ಭರತ್ ಶೆಟ್ಟಿ ಪಂತಿರು. ಸುರತ್ಕಲ್ರು ಮಿಸ್ಟರ್ ದಕ್ಷಿಣ ಕನ್ನಡ ದೇಹದಾಡೆ ಪಂತ 2023 ಉದಿಪನ ಮಲ್ತದು ಆರ್ಪಾತಿರಿಯರು. ಜಿನ್ಸಿಮ್ ಸುರತ್ಕಲ್ದ ನೆಲೆಟ್ ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಕುಡ್ಲದ ಜತೆ ಸೇರಿಗೆಡ ಮಿಸ್ಟರ್ ದಕ್ಷಿಣ ಕನ್ನಡ ದೇಹದಾಡಿ ಪಂತ 2023 ಶನಿವಾರ ಸುರತ್ಕಲ್ದ ಕರ್ನಾಟಕ ಸೇವಾ ವೃಂದದ ಸಭಾಂಗಣ ನಡೆತಂಡ. ಗುರ್ಕಾರ್ಮೆ ವಯಸ್ಸಿನ ದೇಹದಾಡಿ ಪಂತ ಸಮಿತಿದ ಗುರ್ಕಾರ್ಯರ ಮಾತಿರನ್ನ ಎತ್ಕೊಂಡು ಸುರತ ಪಾತಿರ ಪಂಡ್ಯರ. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಬಿನ್ನೇರ್ನ ಒಟ್ಟುಗು ತೊಡಾರ ಬಲ್ಪ ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರ. ಭರತ್ ಶೆಟ್ಟಿ ಪಾತಿರ್ದು 15 ವರ್ಷಲಿಡ್ದು ಬೊಕ್ಕ ಮುಲ್ಪ ದೇಹದಾಡಿಯ ಪಂತ ನಡೆತೊಂದುಂಡು. ಇಂಚಿನ ಕಾರ್ಯಕ್ರಮ ಮಲ್ಪನವು ಸುಲಭ ಸಾಧ್ಯಾತ್. ದೇಹದಾಡಿಯ ಗೊಬ್ಬುದಕ್ಕಲು ಶರೀರವನ್ನು ಒಂಜಿ ರೀತಿ ನಿಯಂತ್ರಣೋಡು ದೇವಡಾಪುಂಡು ಆತಿ ಖರ್ಚಿಲ ಉಂಡು. ಕ್ರಿಕೆಟ್ ದಾತು ಬೇತೆ ಗೊಬ್ಬುಲೆಗೆ ಪ್ರೋತ್ಸಾಹ ತಿಕ್ಕದ ಜೆಂದು ಪಣ್ಣಿನ ಆರು ಪಂತುಡು ಪಾಲ್ದಿತ್ತೊನ್ನಕ್ಲಿಗೆ ಎಡ್ಡಿಪು ಬೇಕೇರ. ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ತಾಪಕ ಗುರ್ಕಾರ್ಯರು ನಗರ ನಾರಾಯಣ ಶೆಣೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೆತ್ತೊನ್ನ ಉಳ್ಳಾಲ ಮಾರುತಿ ಕ್ರಿಕೆಟ್ ಟೀಮ್ದ ಗುರ್ಕಾರ್ಯರು ವರದರಾಜ ಉಳ್ಳಾಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೆತ್ತೊನ್ನ ಬರ್ಕೆ ಫ್ರೆಂಡ್ಸ್ ಸ್ಥಾಪಕ ಗುರ್ಕಾರ್ಯರು ಯಜ್ಞೇಶ್ ಬರ್ಕೆ ಇಂಚ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ವಿಕಲಚೇತನರು ಸೇರಿನಂಚ ಗೊಬ್ಬುದ ಕ್ಷೇತ್ರಡು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರು ಬರವು ಕಲ್ಪನಾ ಲಿಖಿತ್ ಹರೀಶ್ ಪುತ್ರನ್ ಹರೀಶ್ ವೆಂಕಟೇಶ್ ಬೊಕ್ಕ ಮಾಸ್ಟರ್ ನಿಹಾಲ್ ವಿಕರ್ ಕೆರ ಮಕ್ಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಬೇತೆ ಬೇತೆ ನಮೂನೆಡು ಸಾಧಕರಾದಿತ್ತದ 15 ವರ್ಷದ ಬಕ ಸುರತ್ಕಲ್ಡ್ ದೇಹದಾಡಿಯ ಪಂತ ನಡೆಪರೆ ಪುಣೆಯಿನ ಪುಂಡಲಿಕ ಹೊಸಬೆಟ್ಟರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಮೇಯರ್ ಸುಧೀರ್ ಶೆಟ್ಟಿ ಪಾತಿರ್ದು ಗೊಬ್ಬುದ ಕ್ಷೇತ್ರಗೂ ಮಹಾನಗರ ಪಾಲಿಕೆದ ನೆಲೆಟ್ ಸಾಯ ಸಕಾಯ ಕೊರೊಂದುಲ್ಲ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆ ನಕ್ಲಿಗೆ 25 ಸಾರ, ರಾಜ್ಯ ಮಟ್ಟದ ಸಾಧನೆ ಮಲ್ತಿ ನಕ್ಲಿಗೆ 50 ಸಾರ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆ ನಕ್ಲಿಗೆ 1 ಲಕ್ಷ ರೂಪಾಯಿ ಕೊರೊಂದೊಂದೊಂದು ಪಂಡೇರ. ಇಡಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ರಮಾನಂದ ಭಟ್ ಆಶೀರ್ವಚನ ಕೊರಿಯರ. ಕಾಂತೇರಿ ಜುಮಾದಿ ಬಂಟಸಾನದ ಆಡಳಿತ ಮುಕ್ತೇಸರರ ಮಂಜು ಕಾವ ಪಿಟಿ ರೈ ಎಂಆರ್ಪಿಎಲ್ಡ್ ಕೆಲಸಡುಪ್ಪನ ಜಯಪ್ರಕಾಶ್ ಇಡ್ಯಾ ಬಿಎಸ್ಎಫ್ ಸಹಾಯಕ ಮ್ಯಾನೇಜರ್ ಮುರಳಿ ಎಚ್ ಹಿಂದೂ ವಿದ್ಯಾದಾಯನಿ ಶಾಲೆದ ಕಾರ್ಯಂತೆರೆ ಎಂಜಿ ರಾಮಚಂದ್ರರಾವ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ನ ಮರ್ಯಾದೆ ಗುರ್ಕಾರ್ಯರು ಪ್ರೇಮನಾಥ ಉಳ್ಳಾಲ ದೇಹದಾಡಿಯ ಗೊಬ್ಬದಾರ ಭಾಸ್ಕರ ತುಕ್ಕೊಟ್ಟು ಟ್ರಾಲ್ಪೋರ್ಟ್ ಅಸೋಸಿಯೇಷನ್ದ ಚೇತನ್ ಬೆಂಗರೆ ಜೆನ್ಸಿಮ್ ಬುಕ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ದ ಮಾತಾ ಪದಾಧಿಕಾರಿಗಳು ಪಾಲ್ಗೊಂಡರು. ನರೇಶ್ ಸಸಿಬಿತ್ಲು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. 15 ವರ್ಷಗಳ ನಂತರ ಸುರತ್ಕಲ್ನಲ್ಲಿ ದೇಹದಾಡಿಯ ಸ್ಪರ್ಧೆ ದಕ್ಷಿಣ ಜಿಲ್ಲಾ ಮಟ್ಟದ ದೇಹದಾಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡೋದು ಬಹಳ ಸಂತೋಷದ ಸಂಗತಿ. ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದು, ಅದು ಕ್ರೀಡೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡೋದು ಸುಲಭ ಸಾಧ್ಯ ವಿಷಯ ಅಲ್ಲ. ಇದರಲ್ಲಿ ಬಹಳ ಕೆಲಸ ಇರ್ತದೆ, ಒತ್ತಡ ಸಹ ಇರ್ತದೆ. ಇದರಲ್ಲಿ ಕಮಿಟ್ಮೆಂಟ್ ಅನ್ನೋದು ಈ ಬಾಡಿ ಬಿಲ್ಡರ್ಸಿಗೆ ಇರುವಂಥ ದೊಡ್ಡ ಲೆವೆಲ್ನ ಕಮಿಟ್ಮೆಂಟ್ ಬೇಕಾಗ್ತದೆ ಮತ್ತು ಅಷ್ಟೇ ರೀತಿಯ ಖರ್ಚು ಸಹ ಆಗ್ತದೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಯಾವುದೇ ಕ್ರೀಡಾಪಟು, ಅವರು ನಮ್ಮ ಬಾಡಿ ಬಿಲ್ಡಿಂಗ್ ಇರಲಿ, ಪವರ್ ಲಿಫ್ಟಿಂಗ್ ಇರಲಿ, ಇಲ್ಲ ಇದ್ರೆ ನಮ್ಮ ಅಥ್ಲೆಟಿಕ್ಸ್ ಏನೋ ಕ್ರೀಡಾಪಟುವಾಗಿರಲಿ ಮತ್ತು ಸ್ವಿಮ್ಮರ್ ಆಗಿರಲಿ, ಯಾವುದರಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದರೆ ತಾವು ನೇರವಾಗಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅರ್ಜಿಯನ್ನು ಹಾಕಿದ್ರೆ ನಾವು ಮಹಾನಗರ ಪಾಲಿಕೆಯ ಮುಖಾಂತರ ಕ್ರೀಡಾ ಪ್ರೋತ್ಸಾಹ ಧನವನ್ನು ಕೂಡ ಕೊಡ್ತೇವೆ. ಕುಡ್ಲದ ವಲೆನ್ಸಿಯಾ ರೋಶನಿ ನಿಲಯ ಕೈತಲ್ದ ಇನ್ಲ್ಯಾಂಡ್ ರೆಸಿಡೆನ್ಸಿ ಕಟ್ವಣಡು ಪಣವಕಾಸು ತೂವನ್ನ ಬಗೆಟ್ ಕಲ್ಪವನ ಬೊಕ್ಕ ತರಬೇತಿ ಕೊರ್ಪನ ಹೊಸ ಸಂಸ್ಥೆ ಫಿನಾನ್ಷಿಯಲ್ ಮಾರ್ಕೆಟ್ ಅಕಾಡೆಮಿ ಕಾರ್ಯ ಶುರು ಮಾಡ್ತಿದ್ದರು. ಧರ್ಮಗುರು ಮೆಲ್ವಿನ್ ನೂರೂನ ಸಂಸ್ಥೆ ಉದಿಪನ ಮಲ್ತೆರು. ವಿಡಿ ಅಂಡ್ ಅಸೋಸಿಯೇಟ್ಸ್ ಅಕಾಡೆಮಿದ ನಿಲಿಟ್ ವಿನಿತ್ ದಿಕೋಸ್ತಾ ದುಂಬಾಳ್ತೆಡು ಫಿನಾನ್ಷಿಯಲ್ ಮಾರ್ಕೆಟ್ ಅಕಾಡೆಮಿ ಪನ್ಪುನ ಹೊಸ ಸಂಸ್ಥೆಯನ್ನು ಶುರು ಮಾಡ್ತಿದ್ದರು. ಪಣವಕಾಸು ತೂವನ್ನ ಬಗೆಟ್ ಕಲ್ಪವನ ಬೊಕ್ಕ ತರಬೇತಿ ಕೊರ್ಪುನ ಈ ಸಂಸ್ಥೆ ಕುಡ್ಲ ವಲೆನ್ಸಿಯಾ ರೋಶನಿ ನಿಲಯ ಕೈತಲ್ದ ಇನ್ಲ್ಯಾಂಡ್ ರೆಸಿಡೆನ್ಸಿ ಹಿಡಿತದು ಒಂದು ಕುಡ್ಲದ ಸುರುತ್ತ ವಿತ್ತೀಯ ಮಾರುಕಟ್ಟೆ ತರಬೇತಿ ಕೇಂದ್ರ ಆದುಂಡು. ಪಕ್ಷಿಗೆರೆ ಸೇಂಟ್ ಜೂಡ್ ಇಂಗ್ರೇಜಿದ ಧರ್ಮಗುರು ಮೆಲ್ವಿನ್ ನೊರೂನ್ನ ಫಿನಾನ್ಷಿಯಲ್ ಮಾರ್ಕೆಟ್ ಅಕಾಡೆಮಿನು ಉದಿಪನ ಮಲ್ತದ ಆಶೀರ್ವಚನ ಕೊರಿಯರು.
ಜವಣ ಜವಂದಿ ಸಮುದಾಯಗೂ ಈ ತರಬೇತಿ ಕೇಂದ್ರ ಪ್ರಯೋಜನ ಆದ ಸಂಸ್ಥೆ ಗೆಲ್ಮೆಡ್ ಸಾಗಡದ ಗುರುಕುಲು ಮೆಲ್ವಿನ್ನರು ಎಡ್ಡೆಪ್ಪ ಬೈಕೇರು ಉದ್ಯಮಿ ಬೊಕ್ಕ ಕಾಂಗ್ರೆಸ್ ಪಕ್ಷದ ನಾಯಕಿಯರು ಮಿಥುನ್ ರೈ ಬಿನ್ನೆರಾದಿತ್ತದ ಪಾತಿರ್ದು ಜವಣಿರು ಬೇಲೆಡಿತ್ತೊಂದು ಐದು ಸಮಾಜಗ ಮಾದರಿ ಆವಡೊಂದು ಪಂಡಿರು ಸಂಸ್ಥೆದ ತಾಪಕ ಗುರ್ಕಾರ್ಯರು ವಿನಿತ್ ದಿಕ್ಕೋಸ್ತಾ ಪಾತಿರ್ದು ಸಂಸ್ಥೆದ ಬಗೆಟ್ ಮಾಹಿತಿ ಕೊರ್ದು ಫಿನಾನ್ಷಿಯಲ್ ಮಾರ್ಕೆಟ್ ಡೆರಿವೇಟಿವ್ಸ್ ಬೊಕ್ಕ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಸ್ಟರಿ ಮ್ಯೂಚುವಲ್ ಫಂಡ್ಸ್ ಅಕೌಂಟ್ಸ್ ಸ್ಟಾಟಿಸ್ಟಿಕ್ಸ್ ಬೊಕ್ಕ ಮ್ಯಾಥಮೆಟಿಕ್ಸ್ ವಿಷಯಲಿಡ್ ಕೋಚಿಂಗ್ ಕ್ಲಾಸ್ ಇನ್ಶೂರೆನ್ಸ್ ಕನ್ಸಲ್ಟೆನ್ಸಿ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಬೊಕ್ಕ ಪಬ್ಲಿಕ್ ಸ್ಪೀಕಿಂಗ್ ಇಂದತ ಮಾತ ಮುಲ್ಪ ತರಬೇತಿ ಕೊರ್ಪುಣದು ಪಂಡೇರು ಸುನಿಲ್ ಡಿಸೋಜಾ ಸಂಸ್ಥೆದ ತಾಪಕಿಯರು ವಿನಿತ್ ಡಿಕೋಸ್ತಾ ಮೇರನ ಅಪ್ಪೆಂಬೇರು ವಿನ್ಸೆಂಟ್ ಡಿಕೋಸ್ತಾ ಬೊಕ್ಕ ನೀನಾ ಡಿಕೋಸ್ತಾ ಸೋದರರು ಬೆರ್ನಾನ್ ಡಿಕೋಸ್ತಾ ಅಲ್ಮಿತಾ ಎಡ್ನಾ ಫೆರೋಸ್ ಪಾಲ್ದಿತ್ತೊಂಡಿರು. ಮುಖಾಂತರ ಎಷ್ಟೋ ಜನರಿಗೆ ಆ ದೇವರ ಸವಿಯನ್ನು ಸವಿಯಲು ಆಗುವಂತಾಗಲಿ ಎಂಬುದಾಗಿ ಈ ದೇವರ ವಾಕ್ಯ ಹೇಳುತ್ತದೆ. ಆ ದೇವರ ವಾಕ್ಯದ ಪ್ರಕಾರದಲ್ಲಿ ನಾವೆಲ್ಲರೂ ನಮ್ಮಲ್ಲಿ ಇದ್ದಂತಹ ಪ್ರತಿಭೆಗಳನ್ನು ಬೆಳಕಿನಂತೆ ಚೆಲ್ಲಬೇಕು. ಇವತ್ತು ನಾವು ದೀಪವನ್ನು ಇಲ್ಲಿ ಬೆಳಗಿಸಿದ್ದೇವೆ. ಈ ದೀಪ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಕತ್ತಲೆಯಿಂದ ಬೆಳಕು ಏನು ಮಾಡುತ್ತದೆ? ಬೆಳಕು ಎಲ್ಲವನ್ನು ತೋರಿಸುತ್ತದೆ. ಬೆಳಕೆ ಸತ್ಯ, ಬೆಳಕೆ ಜೀವ, ಬೆಳಕೆ ಸರ್ವಸ್ವ. This is very important for everyone. Attaining financial independence is everyone's goal in life, and this is going to contribute to their achievements in future. And I feel that this is going to be the first financial market academy in Mangaluru, and we will continue to be the best here, cover different people, educate people, and at the end, by the grace of God, be successful in our work and help others also to be successful. With this word, I would like to say thank you to everyone. Thank you. J.R.D. Ratan Tata, the Big Bull, Harshad Mehta. We should put another famous quote by Shiv Khera. Winners don't do different things, they do things differently. That's a very famous quote by Shiv Khera. So you are a real winner. You are not doing things what everyone does. You are doing things which no one has done. So that's why you are a real winner. And success is to flow like water through a road of rocks. It's not easy. Success is not easy. It will take its own time. But when it comes, it will come in a big way. If you go to a beach early morning, why people go to beach? Because of the positive energy what you get in the beach. You see the beach, you see the waves, how the waves overcome the rocks and hits the shore. That's how success has to come like. You'll have difficulties. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಯಕ್ಷಗಾನ ಮೇಳದ ಆಟುಲಿನ ಕಾಂಡೆಮುಟ್ಟ ನಡಪಾರ ಹೈಕೋರ್ಟ್ ಒಪ್ಪಿಗೆ ಕೊಡ್ತುಂಡು ಅಂಡ ಶಬ್ದ ಮಾಲಿನ್ಯ ನಿಯಂತ್ರಣ ನಿಯಮಲಿನ ಪಾಲನೆ ಮಲ್ಪರೆ ಸೂಚನೆ ಕೊಡ್ತುಂಡು. ಯಕ್ಷಗಾನ ಬಯಲಾಟ ನಡಪಾಯರೆ ರಾತ್ರಿ 10 ಗಂಟೆ ಮುಟ್ಟ ಒಪ್ಪಿಗೆ ಇತ್ತೆಂಡಲ ಕಟೀಲು ಮೇಳ ವಿಶೇಷ ಸಂಗತಿಯಿಂದ ಎನ್ನದು ರಾತ್ರಿ 12 ಮುಟ್ಟ ಮಾತ್ರ ನಡಪಾವುಂಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ 2022 ನವೆಂಬರ್ 15 ಆದೇಶ ಪಿದಡ್ಪಾದಿತ್ತರು. ಈ ಆದೇಶವನ್ನು ಪ್ರಶ್ನೆ ಮಲ್ತದ ದೇವಸ್ಥಾನದ ಭಕ್ತರು ಕೃಷ್ಣಕುಮಾರ್ ಹೈಕೋರ್ಟ್ಗೆ ಅರ್ಜಿ ಪಾಡಿದಿತ್ತರು. ದಿತ್ತ ವಿಚಾರಣೆ ನಡೆತದು ಕೊರೋನಾ ಸಿಕ್ಕಡು ದುಂಬು ಚಾಲಡಿತ್ತಿನಂಚಿನ ಯಕ್ಷಗಾನ ಪ್ರದರ್ಶನ ಕೊರಿಯರೆ ಜಿಲ್ಲಾಧಿಕಾರಿ ಅತ್ತಂಡ ಸಮಾಕ್ಷ ಪ್ರಾಧಿಕಾರ ಒಪ್ಪಿಗೆ ಕೊರಡು ಅರ್ಜಿದಾರರು ನಿಯಮಲಿನ ಮೀರಿಂಡ ಕಾನೂನು ಪ್ರಕಾರ ಕ್ರಮದೆತ್ತನರೆ ಜಿಲ್ಲಾಧಿಕಾರಿಗೂ ಅವಕಾಶ ಒಪ್ಪಣೊಂದು ಆದೇಶಡು ನ್ಯಾಯಾಧೀಶರು ತೆರಿಪಾದಿರು. ಕುಡ್ಲದ ಬಳ್ಳಲ್ಬಾಗ್ ಗುರ್ಜಿ ಸಮಿತಿದ 72ನೇ ವರ್ಷದ ಶರವು ದಿಂಡು ಉಚ್ಚೇದ ದೀಪಾರಾಧನೆದ ಪೊರ್ತುಡು ಡಾಕ್ಟರ್ ಸದಾನಂದ ಶೆಟ್ರೆಗೂ ಮೆಚ್ಚುಗೆದ ಮರ್ಯಾದೆ ಸಂದಾಯಿತ ಮಲ್ತೆರು. ಸನಾತನ ನೃತ್ಯಾಂಜಲಿ ಕಾರ್ಯಕ್ರಮ ಮೂಡಿದು ಬತ್ತಲು. ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವರ ದಿಂಡು ಉಚ್ಚೇಡು ಕುಡ್ಲದ ಬಳ್ಳಲ್ಬಾಗ್ ಗುರ್ಜಿಡು 72ನೇ ವರ್ಷದ ದೀಪಾರಾಧನೆ ನಡಪಾಯಿರು. ಈ ಪೊರ್ತುಡು ಸನಾತನ ನಾಟ್ಯಾಲಯದ ವಿದೂಷಿ ಶಾರದಾ ಮಣಿಶೇಖರ್ ಬೊಕ್ಕ ವಿದೂಷಿ ಶ್ರೀಲತಾ ನಾಗರಾಜ್ ಶಿಷ್ಯ ವೃಂದದ ಕ್ಲೆಡ್ದು ಸನಾತನ ನೃತ್ಯಾಂಜಲಿ ಪ್ರದರ್ಶನ ಆಡು ಸಭಾಲಿಯಸುಡು ಶ್ರೀದೇವಿ ಬರವು ಸಂಸ್ಥೆಯ ಗುರುಕಾರ್ಯರು ಕುವೆಂಪು ವಿಶ್ವವಿದ್ಯಾನಿಲಯದ ಮರ್ಯಾದೆ ಡಾಕ್ಟರೇಟ್ ಪದವಿಗೆ ಸಂದಿನ ಡಾಕ್ಟರ್ ಎ ಸದಾನಂದ ಶೆಟ್ರಿಗೂ ಮೆಚ್ಚುಗೆ ಸಂದಾಯಿತ ಕಾರ್ಯಕ್ರಮ ದೀದಿತ್ತರು. ಬಳ್ಳಲ್ಬಾಗ್ ಗುರ್ಜಿ ಸಮಿತಿದ ಗುರುಕಾರ್ಯರು ಸುರೇಶ್ ಚಂದ್ರ ಶೆಟ್ಟಿ ಎದ್ಕೊಂಡಿರು. ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಸಾಲ್ಯಾನ್ ಸದಾನಂದ ಶೆಟ್ಟಿಯನ್ನು ಪೊಲಬ್ ಮಲ್ತು ಕೊರಿಯರು. ಸದಾನಂದ ಶೆಟ್ಟಿಗೆ ಪೇಟದಿದ್ದು ಶಾಲ್ ಪಾಡ್ದು ನಿಪ್ಪದ ಕಾಣಿಕೆ ಕೊಡ್ದು ತಮ್ಮನದ ಮರ್ಯಾದೆ ಮಲ್ತೆರು. ಸದಾನಂದ ಶೆಟ್ಟಿ ಪಾತಿರ್ದು ಎನ್ನನೇ ಊರುಡು ತಿಕ್ಕುನ ತಮ್ಮನದ ಮರ್ಯಾದೆ ಬಾರಿ ಸಂತೋಷ ಉಂಡು ಮಲ್ತದನೆಂದು ಬಂಡಿನ ಆರು
ಬಳ್ಳಲ್ಬಾಗ್ ಗುರ್ಜಿ ಸಮಿತಿಗೆ ಎಡ್ಡೆಪ್ಪು ಬೈಕೇರು. ಹೋಟೆಲ್ ಉದ್ಯಮಿ ಸೂರ್ಯನಾರಾಯಣ ರಾವ್, ಜಯಪ್ರಕಾಶ್ ಶೆಟ್ಟಿ, ದೇವಿಕಿರಣ್ ಶೆಟ್ಟಿ, ಆಶೀಶ್ ಶೆಟ್ಟಿ, ಗಣೇಶ್ ಶೆಟ್ಟಿ ಪಾಲ್ದೆತ್ತೊಂಡಿರು. ಸಮಿತಿಯ ಮುಖ್ಯ ಸಲಹೆಗಾರರು ರಮಾನಂದ ಭಂಡಾರಿ ಸುಲ್ಮಿಸಂದಾಯರು. ಇದು ನಮ್ಮವರೇ. ಗಣೇಶ್ ಶೆಟ್ಟರು ನಮ್ಮವರು, ಬಾಕಿ ಎಲ್ಲರೂ ಕಟ್ಟಾರಿಯವರು ನಮ್ಮವರು. ಎಲ್ಲರ ಹೆಸರು ಬರೋದು ನನಗೆ. ಆದರೂ ನಮ್ಮ ಎಲ್ಲರೂ ಆದಷ್ಟು ಪ್ರೀತಿಯಿಂದ ಕರೆಯುವಾಗ ನಾನು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ನಿಮ್ಮನ್ನೆಲ್ಲರೂ ನೋಡುವ ಭಾಗ್ಯವು ನನಗೊಂದು ದೊರಕಿತಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕದ್ರಿ ನೃತ್ಯ ವಿದ್ಯಾನಿಲಯದ 25 ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ನಿರೂಪಣೆ ಮಲ್ತಿದೆ. 4ನೇ ತಲೆಮಾರದ ನಿರೂಪಣೆ ತಿಕ್ಕಡಂದು ಕುಡ್ಲದ ಹಿರಿಯ ಪತ್ರಕರ್ತರು ಮನೋಹರ್ ಪ್ರಸಾದ್ ಪಂತೆರು. ಕದ್ರಿ ನೃತ್ಯ ವಿದ್ಯಾನಿಲಯದ ಸಂಗೀತ ವಿದ್ಯಾನಿಲಯದ 88ನೇ ವರ್ಷದ ಆಚರಣೆಡು 6 ಗುರುಕಾರ್ಮೆ ವಹಿಸಿದ ಪಾತಿರಿಯರು. ಕುಡ್ಲದ ಕದ್ರಿ ನೃತ್ಯ ವಿದ್ಯಾನಿಲಯ ಸಂಗೀತ ವಿದ್ಯಾನಿಲಯ ಚಾರಿಟೇಬಲ್ ಟ್ರಸ್ಟ್ದ 88ನೇ ವರ್ಷದ ಆಚರಣೆ ನೃತ್ಯೋತ್ಸವ ಕುಡ್ಲದ ಪ್ರಭವನ ನಡೆತಂಡ. ನಿರ್ದೇಶಕರು ವಿದ್ವಾನ್ UK ಪ್ರವೀಣ್ ಮಾತರೆಲ್ಲ ಎತ್ಕೊಂಡಿರು. ಹಿರಿಯ ಪತ್ರಕರ್ತರು ಮನೋಹರ ಪ್ರಸಾದ್ ಗುರ್ಕಾರ್ಮಿಡ್, ಮಹಾರಾಷ್ಟ್ರ ಸರ್ಕಾರದ ಸೆನೆಟ್ ಸದಸ್ಯರು ಡಾಕ್ಟರ್ ವೈ ಸುಬ್ರಹ್ಮಣ್ಯರಾವ್ ಮಲ್ಲಪಿನ್ನರಾದಿತ್ತದ ಕಾರ್ಯಕ್ರಮ ಉದಿಪನಾಂಡ್. ಸಂಗೀತ ವಿದ್ವಾನ್ ಬಾಲಕೃಷ್ಣ ಮಂಜೇಶ್ವರ ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತಿರ. ಟೈಮ್ಸ್ ಆಫ್ ಕುಡ್ಲ ಪತ್ರಿಕೆದ ಫೋಟೋಗ್ರಾಫರ್ ರವಿ ಪೊಸವಣಿಕೆರೆಗೆ ಬೊಕ ವೈಲಿನ್ ವಿದ್ವಾನ್ ಡಾಕ್ಟರ್ ಶ್ರೀಧರ ಆಚಾರ್ಯ ಪಾಡಿಗಾರ್ ಮಕ್ಳಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರ. ಸಂಗೀತ ನೃತ್ಯೋತ್ಸವದ ಹಿಮ್ಮೇಳ ಕಲಾವಿದರಾಯಿನ ವಿದ್ವಾನ್ ಮನೋಹರ ರಾವ್ ಕುಡ್ಲ, ವಿದ್ವಾನ್ ರಾಜಗೋಪಾಲ್, ವಿದ್ವಾನ್ ಬಾಲಕೃಷ್ಣ ಹೊಸಮನೆ ಪ್ರಸಾದನ ಕಲಾವಿದರ ಬಾಬು ಕೋಟೆಕಾರ್ ಬಳಗ ಮಕ್ಳಿಗೆ ಮರ್ಯಾದೆ ಸಂದಾಯಿತ ಮಲ್ತಿರ. ಡಾಕ್ಟರ್ ವೈ ಸುಬ್ರಹ್ಮಣ್ಯ ಪಾತಿರ್ದ ಎನ್ನ ಸಮ್ಮಲೆ US ಕೃಷ್ಣರಾವ್ ಈ ಸಂಸ್ಥೆನ ಮಹಾವೃಕ್ಷದಂಜ ಕಟದ ಬುಲೆ ಪಾದಿರ 88 ವರ್ಷ ಆಂಡ್ ಪಾಕ ಪಲಕ್ಲೆಗೆ ಒಂದು ಜನ್ಮ ಕೊಡ್ತುಂಡು ರಾಜ್ಯ ದೇಶ ಮಾತ್ರ ತಪ್ಪಿದ ದೇಶೊಡ್ಲ ನೃತ್ಯ ಕಾರ್ಯಕ್ರಮ ಮಲ್ತದ ಮೆರವಂದುಪನ ಸಂಸ್ಥೆಗೆ ಎಡ್ಡೆಪ್ಪು ಬೈಕ್ವೆ ಅಂದು ಪಂಡ್ಯರ. ವಿದ್ವಾನ್ ಬಾಲಕೃಷ್ಣ ಮಂಜೇಶ್ವರ ಪಾತಿರ್ದ ಕಲಾವಿದರ ನಂಕ ಮಾತೆರ್ಲ ಒಂಜೆ ಅಂಡ ಅಕ್ಲಕ್ಲೆನ ರೀತಿ ನೀತಿ ಬೇತೆ ಒಪ್ಕೊಂಡು ನಟರಾಜನ ಆಶೀರ್ವಾದ ಬೊಕ್ಕ ಉಳ್ಳಾಲ ಮೋಹನ್ ಕುಮಾರ್ ಗುರುಕ್ಲೆನ ಆಶೀರ್ವಾದದ ಫಲ ತನಕ ಮುಲ್ಪ ಸಮ್ಮಾನ ನಡೆದದನಂದು ಪಂಡ್ಯರ. ಮನೋಹರ ಪ್ರಸಾದ್ ಗುರ್ಕಾರ್ಮೆದ ಪಾತೆರ ಪಂಡದ ವಿದ್ವಾನ್ UK ಪ್ರವೀಣ್ ಉತ್ಸಾಹ ಬೊಕ್ಕ ಎಡ್ಡೆ ಕಾರ್ಯಡುಲ್ಲೆರ. ಈ ಕುಟುಂಬದ 25 ರಂಗ ಪ್ರವೇಶದ ನಿರೂಪಣೆ ಮಾಡ್ತದೆ. 1984 ಕೃಷ್ಣರಾಯರ್ನ ದೋಸ್ತಿ 4ನೇ ತಲೆಮಾರದಕ್ಲೆನ ಕಾರ್ಯಕ್ರಮ ನಿರೂಪಣೆ ಮಲ್ಪನ ಅವಕಾಶ ತಿಕ್ಕಡು. ಎನ್ನ ಇಷ್ಟದ ಕ್ಷೇತ್ರ ಭರತನಾಟ್ಯ 100 ಕಾರ್ಯಕ್ರಮ ನಿರೂಪಣೆ ಮಲ್ಪೆ ಅಂದು ಪಂಡ್ಯರ. ಕದ್ರಿ ನೃತ್ಯ ವಿದ್ಯಾನಿಲಯದ ಕೂಟದಾರ ಚಾರ್ಟೆಡ್ ಅಕೌಂಟೆಂಟ್ ಅವನೀಶ್ ಭಟ್, ವಿದ್ವಾನ್ UP ಶರಣ್, ವಿದುಷಿ ಉಷಾ ಪ್ರವೀಣ್ ಕಾರ್ಯಕ್ರಮಟು ಪಾಲ್ಗೊಂಡಿರು. ಹಲವು ಫಲಗಳಿಗೆ ಜನ್ಮ ಕೊಟ್ಟಿದೆ. ಈ ಫಲಗಳು ಕೇವಲ ಮಂಗಳೂರಲ್ಲಿ, ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿಯೂ ತಮ್ಮ ನೃತ್ಯ ಕಲೆಯ ನೈಪುಣ್ಯತೆಯನ್ನು ತೋರಿಸುತ್ತಾ ಮೆರೆಯುತ್ತಿದೆ. ಬಹುಶಃ ಅವರು ತುಂಬ ಧನ್ಯರು. ನಮಗೆ ಎಲ್ಲರೂ ಒಂದೇ, ಕಲಾವಿದರು ಎಲ್ಲರೂ ಒಂದೇ, ಎಲ್ಲರೂ ಅದರಲ್ಲಿ ತಾರತಮ್ಯ ಇಲ್ಲದೆ ಕಲಿಸುವ ರೀತಿ ಒಬ್ಬೊಬ್ಬರದ್ದು ಒಂದು ಸ್ಟೈಲ್ ಇರ್ತದೆ. ಅದು ಸರ್ ಹತ್ರ, ಅದು UK ಅವರು US ಪ್ರವೀಣ್ ಅವರ ತಂದೆಯವರು ಹೇಳಿದರೆ ಅದು ಒಬ್ಬೊಬ್ಬರದೊಂದು ಸ್ಟೈಲ್ ಇರ್ತದೆ. ಈ ಒಂದು ಸನ್ಮಾನ ನನಗೆ ಇಲ್ಲಿ ಸಿಕ್ಕಲಿಕ್ಕೆ ಕಾರಣವೇ ಆ ಒಂದು ನಟರಾಜನ ಆಶೀರ್ವಾದ. ಅದೇ ರೀತಿ ನನಗೆ ಕಲಿಸಿದಂತಹ ಗುರುಗಳು ಶ್ರೀಯುತ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಸೇವೆ ಮಾಡುವುದರ ಫಲ. ನಾನು ಕಾರ್ಯಕ್ರಮ ನಿರೂಪಣೆ ಭರತನಾಟ್ಯ ಮಾಡ್ತಿದ್ದ ದಿನಕ್ಕೆ ನಾನು ಹಿಂದೆ ಬಂದೇನೋ ಅನ್ನುವಂಥ ಸಂತೋಷ ಈ ಕಲಾವಿದರನ್ನು ಕಂಡಾಗ ನನಗೆ ಮೂಡಿ ಬಂತು. ಪ್ರತಿಯೊಬ್ಬರು ಕೂಡ ಅವರ ಹಾವ ಭಾವ ಅಭಿನಯಗಳೆಲ್ಲ ಅಷ್ಟು ಪರಿಪೂರ್ಣ. ಆದ್ಮೇಲೆ ಭರತನಾಟ್ಯದ ಬಗ್ಗೆ ನಾವು ತಿಳಿದೇವೆ, ಅದು ಭಾವ ರಾಗ ತಾಳದ ಸಂಗಮ. ಅಲ್ಲಿ ಭಾವನೆ ಇರಬೇಕು, ಅಲ್ಲಿ ರಾಗ ಇರಬೇಕು, ಅಲ್ಲಿ ತಾಳ ಇರಬೇಕು. ಭಾವ ರಾಗ ತಾಳಗಳು ಜೊತೆಯಾದಾಗ ಮಾತ್ರ ಭಾವ ರಾಗ ತಾಳ ಅದು ಭರತನಾಟ್ಯ. ಜಾನಪದ ಕಾರ್ಯಕ್ರಮ ಕುಡ್ಲಡು ಮಾತ್ರ ಇಡೀ ರಾಜ್ಯ ಮಟ್ಟಡು ನಡಪಡುಂದು ದುಂಬದ ಮಂತ್ರಿ ಕೃಷ್ಣ ಜೆ ಪಾಲಿಮಾರ್ ಪಂತೆರು. ಕುಡ್ಲದ ಪುರಭವನಡು ಜಾನಪದ ಕಡಲೋತ್ಸವ, ಜಾನಪದ ಪ್ರದರ್ಶನ, ತೆನಸು ಮೇಳ, ಜಾನಪದ ಪಂಥದ ಕೂಟ ಉದಿಪನ ಮಲ್ತದ ಆರ್ಪಾತಿರಿಯರು.
ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ನೆಲೆಟ್ಟು ಜಾನಪದ ಕಡಲೋತ್ಸವ, ಜಾನಪದ ಪ್ರದರ್ಶನ, ತೆನಸು ಮೇಳ ಬೊಕ್ಕ ಜಾನಪದ ಗೊಬ್ಬದ ಕೂಟ ಕುಡ್ಲದ ಪುರಭವನೋಡು ನಡೆತುಂಡು. ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಕಾರ್ಯಕ್ರಮ ಉದಿಪನ ಮಲ್ತಿರು. ಪಾಲೆಮಾರ್ ಪಾತಿರ್ದು ಜಾನಪದ ಕಾರ್ಯಕ್ರಮ ಬುಡಂದೆ ನಡಪೊಡು ಪ್ರವೀಣ್ ಕುಡಿಯಲ್ಬೈಲ್ ದುಂಬಾಳ್ತಡಿ ಕಾರ್ಯಕ್ರಮ ಮಲ್ತುಂದುಪ್ನವು ಪೆರ್ಮೆದ ಸಂಗತಿಯಿಂದ ಪಂಡಿರು. ಮಲ್ಲಬೆನ್ನೆರು ಮೇಯರ್ ಸುಧೀರ್ ಶೆಟ್ಟಿ ಪಾತಿರ್ದು ಜಾನಪದದ ಆಚಾರ ಮಾತ ಒರಿಪಾದು ಬುಳೆಪವನ ಕೆಲಸನು ಜಾನಪದ ಪಂಥದ ಕೂಟ ನಡಪಾದು ದೀವನೋ ಪುಗಾರಿನ ಸಂಗತಿಯಿಂದ ಪಂಡಿರು. ಉದ್ಯಮಿ ಹರೀಶ್ ಶೇರಿಗಾರ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬದ ಗುರುಕಾರ್ಯರು ದಯಾನಂದ ಕತ್ತಲ್ ಸಾರ್, ಪ್ರೊಫೆಸರ್ ಮಾಧವ, ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ ಗುರುಕಾರ್ಯರು ಪಮ್ಮಿ ಕೊಡಿಯಲ್ ಬೈಲ್ ಪಾಲ್ದೆತ್ತೊಂಡೆರು. ಉದಿಪ ನಡೆದು ಬೊಕ್ಕ ಜಾನಪದ ಪಂಥ ನಡೆತಂಡು. ಪಮ್ಮಿ ಅಂದರೆ ಪ್ರವೀಣರು ಪಮ್ಮಿ ಕೊಡಿಯಲ್ ಬೈಲ್ ಅವರು ಬಹಳ ಆಸಕ್ತಿಯಿಂದ ಮತ್ತು ಪ್ರತಿ ವರ್ಷ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಇದನ್ನು ಬೆಳೆಸಬೇಕು, ಇದನ್ನು ಉಳಿಸಬೇಕು, ನಮ್ಮ ಜಾನಪದ ಆಚಾರ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕೆಂಬ ನಿಟ್ಟಿನಲ್ಲಿ ಇದನ್ನು ಇಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ಈ ಕಾರ್ಯಕ್ರಮ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲಿಗೂ ಒಂದು ಪ್ರೇರಕವಾದಂಥ ಕಾರ್ಯಕ್ರಮವಾಗಲಿ. ಇವತ್ತು ತುಳು ಲಿಪಿಯ ಮುಖಾಂತರ ಅದರ ಜೊತೆಗೆ ವಿಶ್ವವಿದ್ಯಾನಿಲಯದ ಮುಖಾಂತರ MAಯನ್ನು ಕೂಡ ತುಳುವಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದರ ಮುಖಾಂತರ ತುಳುವನ್ನು ಉಳಿಸುವಂತಹ ಕೆಲಸವನ್ನು ಇವತ್ತು ತುಳು ಪೀಠ ಮಾಡ್ತಾ ಇದೆ. ಹಾಗಾಗಿ ಅದಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕುಡ್ಲದ ಎಕ್ಸ್ಪರ್ಟ್ ಬರವು ಸಂಸ್ಥೆದ ಬರವು ಕಲ್ಪನಕ್ಲೆಗ್ ಬೊಕ್ಕ ಆಕ್ಲಿನ ಇಲ್ಲಲ್ದಕ್ಲೆಗ್ ಎಕ್ಸ್ಪರ್ಟ್ ಮಾಸ್ಟರ್ ಚೆಫ್ ಪಂತ 2023 ಅಟ್ಟಣೆ ಆದಿತ್ತಂಡು. ಬಣಲೆಗ್ ಅಟ್ಟಿಲ ಎಣ್ಣೆ ಮೈತದು ಪಂತ ಉದಿಪನ ಮಲ್ತೆರು. ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಪಾಠದ ಒಟ್ಟುಗು ಪಾಠ ಅತ್ತಾಂದಿ ಸೇಲೆಡ್ಲ ಗೇನ ಕೊರೊಂದಿದ್ದದು ಅಟಿಲ್ ಮಲ್ಪನ ಬುದ್ಧಿಯಂತಿಕೆ ಕಲ್ಪವನ್ನುಂಡು. ಎಕ್ಸ್ಪರ್ಟ್ ಕೊಡಿಯಾಲ ಬೈಲ್ ಕ್ಯಾಂಪಸ್ಡ್ ಸ್ಪೈಸಿಸ್ ಅಂಡ್ ಶಿಪ್ ಸಾಕಾರಡು ಬರವು ಕಲ್ಪನಕ್ಲೆಗ್ ಬೊಕ್ಕ ಅಕ್ಲೆನ ಇಲ್ಲಲ್ದಕ್ಲೆಗಾದ ಎಕ್ಸ್ಪರ್ಟ್ ಮಾಸ್ಟರ್ ಶಿಪ್ ಅಂತ 2023 ದಿದ್ದಿದ್ದರು. ಸುರುತ ಸುತ್ತುಡ ಜತಿನ ಎನ್ಮ ಕೂಟದಕ್ಲು ಅಕೀರಿದ ಪಂತಡು ಪಾಲ್ದೆತ್ತೊಂಡ ಪ್ರತಿಯೊಂಜು ಕೂಟಡು ಬರವು ಕಲ್ಪನ ಮೂವಿಯರ್ ಬೊಕ್ಕ ಒಂಜಿ ಜನ ಇಲ್ಲಲ್ದಕ್ಲು ಇತ್ತದ ಜಾಗೆಡೆ ಬೇತೆ ಬೇತೆ ತೆನಿಸ್ಲೆನ ಅಟ್ಟಿಲು ತಯಾರು ಮಲ್ತೆರ. ಬಣಲೆಗ್ ಅಟ್ಟಿಲ್ದ ಎಣ್ಣೆ ಮೈತದ ಪಂತ ಉದಿಪನಾಂಡ್ ಎಕ್ಸ್ಪರ್ಟ್ ಸಂಸ್ಥೆದ ಮುಖ್ಯಸ್ಥರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್, ಡಾಕ್ಟರ್ ಉಷಾ ಪ್ರಭಾ ನಾಯಕ್, ಓಷನ್ ಪರ್ಲ್ ಹೋಟೆಲ್ದ ಎಕ್ಸಿಕ್ಯೂಟಿವ್ ಶೆಫ್ ದೇವರತ್ ಮಂಡಲ್, ಎಕ್ಸ್ಪರ್ಟ್ ಗ್ರೂಪ್ ಟ್ರಸ್ಟ್ ಉಸ್ತಾದ್ ರಫೀಕ್ ಖಾನ್, ಸ್ಪೈಸಸ್ ಅಂಡ್ ಶಿಪ್ ವ್ಯವಸ್ಥಾಪಕ ನಿರ್ದೇಶಕರು ದಿನೇಶ್ ಪಲ್ಯಲ್, SRM ಡಿಸ್ಟ್ರಿಬ್ಯೂಟರ್ಸ್ ಪ್ರೊಪೈಟರ್ ಮೋಹನ ಪೈ, ಸಿನ್ಫುಲ್ ಟೆಮ್ನೇಷನ್ ಮುಖ್ಯಸ್ಥರು ಅನನ್ಯ ಹರೀಶ್, ಮಿಲಾಗ್ರಿಸ್ ಕಾಲೇಜ್ BSc ಹಾಸ್ಪಿಟಾಲಿಟಿ ವಿಭಾಗ ಮುಖ್ಯಸ್ಥರು ಡೆನ್ಸಿಲ್ ಡಿಕೋಸ್ಟಾ, ಸುಗಂಧಿ ಫುಡ್ ರಿಟೇಲ್ಸ್ ಜನರಲ್ ಮ್ಯಾನೇಜರ್ ಆಫ್ ಆಪರೇಷನ್ಸ್ ಅನುರಾಧ ಜಿಬಟ್, ಮಿಲಗ್ರಿಸ್ ಕಾಲೇಜ್ ಹಾಸ್ಪಿಟಲ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರು ಅರಿತ್ ಜೋಯಲ್ ಪಿಂಟೋ, ಎಕ್ಸ್ಪರ್ಟ್ ಕಾಲೇಜ್ ಪ್ರಿನ್ಸಿಪಾಲರು ರಾಮಚಂದ್ರ ಭಟ್ ಪಾಲ್ದೆತ್ತೊಂಡರು. ನರೇಂದ್ರ ಎಲ್ ನಾಯಕ್ ಪಾತ್ಯದ ಅಟಿಲ್ ಮಲ್ಪನವು ಇಲ್ಯ ಬುದ್ಧಿಯಂತಿಗೆ ಆಣು ಪೊಣ್ಣು ಪೊಂಜು ಅಂಜು ಪನ್ಪನ ಭೇದದಂತೆ ಮಾತೆರ್ಲ ಅಟಿಲ್ ಮಲ್ಪನ ಬುದ್ಧಿಯಂತಿಗೆ ಕಲ್ಪಡು ಬರವು ಕಲ್ಪನಕ್ಲೆಡ ಉಪ್ಪುನ ಚಾತುರ್ಪು ಗುಡ್ತ ಮಲ್ಪರೆ ಈ ಪಂತ ದಿವೊಂದಾಂದ ಪಂಡಿರು. ಉಷಾಪ್ರಭಾ ನಾಯಕ್ ಪಾತಿರ್ದು ಅಟಿಲ್ ಮಲ್ಪನವು ವಿಜ್ಞಾನ ಬೊಕ್ಕ ಕಲೆ ಮಾತ್ರ ಅತ್ತಾವು ಮನಸ್ಸದ ಉಲಾಯ್ದ ಸಂಗತಿಲ ಅಂದು ಸಂಸ್ಕೃತಿದ ಒಂಜಿ ಮುಖ್ಯ ಭಾಗ ತೆನಸು ನಮ್ಮ ಎನ್ನಿದಿನೇನು ನಮ್ಮ ತೆನಸು ಸಂಸ್ಕೃತಿ ನಮ್ಮ ಸಂಪ್ರದಾಯನು ಒರಿಪಾವಡೊಂದು ಪಂಡಿನ ಆರು ಮಾಸ್ಟರ್ ಶೆಫ್ ಇಂಡಿಯಾ ಪಂತಡು ಗಿಂದಿನ ಮೊಹಮ್ಮದ್ ಆಶಿಕ್ಗೆ ಮೆಚ್ಚುಗೆ ತೆರಿಪಾಯಿರು. ಎಕ್ಸ್ಪರ್ಟ್ ಮಾಸ್ಟರ್ ಶೆಫ್ ಕಂಟೆಸ್ಟ್ ವಾಟ್ ಎವರ್ ವಿ ಆರ್ ಡೂಯಿಂಗ್, ಇದು ನಮ್ಮ ಸ್ಟೂಡೆಂಟ್ಸಿಗೆ ಒಂದು ಸಾಫ್ಟ್ ಸ್ಕಿಲ್ಲಲ್ಲಿ ದ ಶ್ರೇಷ್ಠ ಸ್ಕಿಲ್ ಅಂತ ಹೇಳಿದರೆ ದ ಬೆಸ್ಟ್ ಸಾಫ್ಟ್ ಸ್ಕಿಲ್ ಇಸ್ ನಥಿಂಗ್ ಬಟ್ ಕುಕ್ಕಿಂಗ್. ಪ್ರತಿಯೊಬ್ಬರಿಗೆ ಈ ಒಂದು ಸ್ಕಿಲ್ ಇರಬೇಕು ಮತ್ತು ಈ ಸ್ಕಿಲ್ಲನ್ನು ತುಂಬ ಡೆವಲಪ್ ಮಾಡಿಕೊಳ್ಬೇಕು. ಅಪಾರ್ಟ್ ಫ್ರಮ್ ದೇರ್ ಮೇನ್ ಸ್ಟ್ರೀಮ್, ದಿಸ್ ಸಾಫ್ಟ್ ಸ್ಕಿಲ್ ಈಸ್ ಎಸೆನ್ಷಿಯಲ್ ಫಾರ್ ಎವ್ರಿ ಹ್ಯೂಮನ್ ಇರ್ರೆಸ್ಪೆಕ್ಟಿವ್ ಆಫ್ ಮೇಲ್ ಆರ್ ಫೀಮೇಲ್. ಸೊ ಈ ಮೆಸೇಜನ್ನು ಸ್ಪ್ರೆಡ್ ಮಾಡಲಿಕ್ಕೆ ಮತ್ತು ನಮ್ಮ ಸ್ಟೂಡೆಂಟ್ಸಲ್ಲಿರುವ ಏನು ಟ್ಯಾಲೆಂಟ್ ಅದರಲ್ಲಿದೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ ಕಾಂಪಿಟಿಷನನ್ನು, ಈ ಕಂಟೆಸ್ಟನ್ನು, ಮಾಸ್ಟರ್ ಶೆಫ್ ಕಂಟೆಸ್ಟನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ಸಹ ಇವತ್ತು ಎಲ್ಲ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, all media persons are there, and we are very happy that the students are actively participating in this particular contest, and this will be a great experience for them, even for us too. I wish them all the best for this particular competition,
ಮತ್ತು ಅದರಿಂದ ಅವರು ತುಂಬ ಕಲಿಬೇಕು ಮುಂದೆ. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಎಕ್ಸ್ಪರ್ಟ್ನಲ್ಲಿ ಎಕ್ಸ್ಪರ್ಟ್ ಮಾಸ್ಟರ್ ಶೆಫ್ ಕಾಂಪಿಟಿಷನ್ ನಡೀತಾ ಇದೆ, ವಿಚ್ ಇಸ್ ಪವರ್ಡ್ ಬೈ ಸ್ಪೈಸಸ್ ಆ್ಯಂಡ್ ಶೆಫ್ಸ್. ಇದು ನಾವು ತುಂಬ ವರ್ಷದಿಂದ ಈಗ ಮಾಡ್ತಾ ಇದ್ದೇವೆ. ಈಗ ಒಂದು ಟೀಮಲ್ಲಿ 4 ಜನ ಇರ್ತಾರೆ. ಸೊ 3 ಜನ ಸ್ಟೂಡೆಂಟ್ಸ್ ಮತ್ತು 1 ಪೇರೆಂಟ್, ಎನಿ ಪೇರೆಂಟ್ ಆಫ್ ಎಕ್ಸ್ಪರ್ಟ್. ಸೊ ಇಲ್ಲಿ ನೀವು ನೋಡಿದ್ರಿ ಅಂತೇಳಿದ್ರೆ ಅದರಲ್ಲಿ ಈವನ್ ಸಮ್ ಫಾದರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಆ್ಯಂಡ್ ಕೆಲವೊಬ್ಬರು ಅಮ್ಮ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಎನಿಬಡಿ, ಫಾದರ್ ಆರ್ ಮದರ್, ಎನಿಬಡಿ ಕ್ಯಾನ್ ಕಮ್. ಸೊ ಈ ರೀತಿ ಒಂದು ಟೀಮ್ 4 ಜನರದ್ದು ಒಟ್ಟಾಗಿ ಒಂದು ಟೀಮ್ ಇದೆ. ಆ್ಯಂಡ್ ದೇ ನೀಡ್ ಟು ಮೇಕ್ ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಲೈಕ್ ಅ ಸ್ಯಾಲಡ್, ಆನಂತರ ಸ್ಟಾರ್ಟರ್, ದೆನ್ ಮೇನ್ ಕೋರ್ಸ್ ಅಂತ ಹೇಳಿದರೆ ಬರೀ ಅನ್ನ ಅಲ್ಲ, ಅದರ ಜೊತೆ ಅವರು ಏನು ಮಾಡ್ಬೋದು ಅಂದರೆ ಚಪಾತಿ ಇದೆ ಅಂತೇಳಿ ಚಪಾತಿ ಆ್ಯಂಡ್ ಇಟ್ಸ್ ಎಕಂಪನಿಮೆಂಟ್. ಆ್ಯಂಡ್ ಅದೇ ರೀತಿ ರೈಸ್ ಮಾಡಿದರೆ ರೈಸ್ ಜೊತೆ ಏನಿರಬೇಕು. ಸೊ ಹಾಗೆ ಯೂಶ್ವಲಿ ದೇ ಮೇಕ್ ಅ ಎಂಟೈರ್ ಮೇನ್ ಕೋರ್ಸ್, ಆನಂತರ ಡೆಸರ್ಟ್ ಇರುತ್ತೆ. ಐಕಳ ಕಂಬಳ ಇಂಚಿಪದ ವರ್ಷಲಿಡು ಹೊಸ ರೂಪ ಪಡೆದಿತ್ತದು. ಐಕಳ ಕುಟುಂಬದಕ್ಲೇನ ಬೊಕ್ಕ ಗ್ರಾಮದಕ್ಲೇನ ಸಾಕಾರುಡು ಐಕಳೋತ್ಸವ ಅದು ಬದಲಾತನಂದು ಐಕಳ ಕಾಂತಬಾರೆ ಬುಧಬಾರೆ ಕಂಬಳ ಸಮಿತಿ ಗುರ್ಕಾರ್ಯರು ಬೊಕ್ಕ ಜಿಲ್ಲಾ ಕಂಬಳ ಸಮಿತಿದ ಗುರ್ಕಾರ್ಯರ್ಲ ಆದುಪ್ಪುನ ಐಕಳ ಬಾವ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಪಂತೆರು. ಮುಲ್ಕಿ ಐಕಳ ಬಾವಡು ನಡತಿನ ಐಕಳೋತ್ಸವದ ದುಂಬುದ ಸಬಿಟ್ಟು ಐಕಳ ಕಾಂತಬಾರೆ ಬುಧಬಾರೆ ಕಂಬಳ ಸಮಿತಿದ ಒತ್ತು ಗುರ್ಕಾರ್ಯರು ಚಿತ್ತರಂಜನ್ ಭಂಡಾರಿ ಐಕಳ ಎತ್ಕೊಂಡಿರು. ಗುರ್ಕಾರ್ಯರ ಬೊಕ್ಕ ಜಿಲ್ಲಾ ಕಂಬಳ ಸಮಿತಿದ ಗುರ್ಕಾರ್ಯರ್ಲ ಆದುಪ್ಪುನ ಐಕಳ ಬಾವ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಪಾತೆರ್ದು ಐಕಳೋತ್ಸವ ಬಜಿ ಕಂಬಳಗು ಮಾತ್ರ ಸೀಮಿತ ಆವಂದೆ ಜವಣರಿಗೂ ಜೋಕ್ಲೆಗಾದು ಬೇತೆ ಬೇತೆ ರೀತಿದ ಕ್ರೀಡೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡು ನಾಟಕ ನಡಪರಿಯುತ್ತದೆ. ಈ ಸರ್ತಿ ಕೈಕಂಜಿ ಮೇಳ ಸಾರ್ವಜನಿಕರಿಗಾದ ಆರೋಗ್ಯ ಶಿಬಿರಲಿಂದ ದೀಪುಂಡು. ನನ್ನದ 2 ವರ್ಷದ 5ನೇ ವರ್ಷದ ಐಕಳೋತ್ಸವ ಗರ್ದಡು ನಡಪೌಂಡು ಇಂದಕ್ಕಾದ ಇತ್ತೇನೆ ತಯಾರಿ ನಡಪೌಂಡು ದೇವಿ ಪ್ರಸಾದ್ ಶೆಟ್ಟಿ ಪಂಡಿರು. ಸಮಿತಿದ ಪಣವದ ಗುರ್ಕಾರ್ಯರು ಪ್ರಕಾಶ್ ಶೆಟ್ಟಿ ಪಡುಬಿತ್ಲು ಲೆಕ್ಕಪತ್ರ ದುಂಬುದಿಯರು. ಕಂಬಳ ಸಮಿತಿದ ಹಿರಿಯರು ಯೋಗೀಶ್ ರಾಯರು ಶಾಶ್ವತ ನಿಧಿಕ ಅರೆನಲೆ ಕೊಡುಪಣವು ಕೊರಿಯರು. ಸ್ವರಾಜ್ ಮುಣ್ಕೂರು ದೊಡ್ಡಮನೆ ಮೇರೆಗೆ ಪ್ರಧಾನ ಕಾರ್ಯಂತೆ ಮಲ್ತದು ಅಧಿಕಾರ ಕೊರಿಯರು. ಸಮಿತಿದ ಗುರ್ಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ಜಿಲ್ಲಾ ಕಂಬಳ ಸಮಿತಿದ ಗುರ್ಕಾರ್ಯರಾಯ ನೀಡಿದವ್ರ ಅರೆಗ ತಮ್ಮನದ ಮರ್ಯಾದೆ ಮಲ್ತೆರು. ಕಂಬಳ ಸಮಿತಿದ ಮರ್ಯಾದೆ ಸಲಹೆಗಾರರು ಕೆ ರವ ಶೆಟ್ಟಿ, ಒತ್ತು ಗುರ್ಕಾರ್ಯರು ಪ್ರಮೋದ್ ಶೆಟ್ಟಿ, ಸಂಘಟನಾ ಕಾರ್ಯಂತರಾಯನ ಸಂಜೀವ ಶೆಟ್ಟಿ, ಸ್ಥಳಂತ ಗುತ್ತು ದೇವಿಪ್ರಸಾದ್ ಶೆಟ್ಟಿ ಕಲ್ಪವೃಕ್ಷ ಪಾಲ್ದೆತ್ತೊಂಡರು. ಸಂಚಾಲಕಿಯರು ಮುರಳೀಧರ್ ಶೆಟ್ಟಿ ಸೊಲ್ಮೆ ಸಂದಾಯರು. ಅವು ಕಂಬಳ ಸಮಿತಿ ಆತ್ಮೀಯ ದುಡ್ಡು ಸಮಿತಿ ಓಲ್ಡ್ ಓಪನ್ ಇದು ಸರ್ಕಾರದ ಬೇತೆ ಬೇತೆ ಭತ್ತದ ದುಡ್ಡು ನಮ್ಮನೆ ಸರ್ಕಾರದ ದುಡ್ಡು ನಮ್ಮ ಖಾತೆ ಇದು ನಮ್ಮ ದಾನಿಲ್ಲ ನಮ್ಮ ಸಂಪರ್ಕದಲ್ಲಿ ಇತ್ತಿನಗಳೆಲ್ಲ ಪೂರ ಬೊಂಬೈದಾಗಲು ನಿರಂತರವಾಗಿ ಬೊಂಬೈದ ಸಮಿತಿ ಅಧ್ಯಕ್ಷರಾಗಿನ ಕುಶಲ್ ಭಂಡಾರಿ ಆದುತ್ತಾರೆ, ವೇಣಣ್ಣೆ ಆದುತ್ತಾರೆ, ನಮ್ಮ ಪುರಂದರಣ್ಣೆ ಆದುತ್ತಾರೆ, ಗಣಣ್ಣೆ ಆದುತ್ತಾರೆ. ಅವು ನಿರಂತರ ತುಂಬೂರು ತಿಂಜಿ ಕಂಬಳ ಆಯ್ಕಾಡು ಇದು ಕಂಬಳ ಬಂಗದ ಟೈಮ್ ನಡಪನ ಬೊಂಬೈದಾಗಲಿ ತಗೊಂಡಿತ್ತು ನಾವು ಏನ್ಕೆ ಬೊಂಬೈದಾಗಲಿ ಏಪತ್ತು ಬರ್ಕೊಂಡು ಏಪತ್ತು ಕೊರ್ಲುಡು ಮಾಡ್ತು. ಕಾರ್ಲ ತಾಲೂಕು ಬಾರಾಡಿ ಬೋರ್ಡು 37ನೇ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳ ಶನಿವಾರ ನಡೆತದು ಐತರ ಕೇರಿಯಾಡು. ಒಟ್ಟು 280 ಜೋಡು ಎರುಕುಲು ಕಂಬಳಡು ಪಾಲ್ದೆತ್ತೊಂಡ. 37ನೇ ವರ್ಷದ ಬಾರಾಡಿ ಬೋರ್ಡು ಸೂರ್ಯಚಂದ್ರ ಜೋಡುಕೆರೆ ಕಂಬಳೋಡು ಪೆರ್ಗಾಲ್ ಕೃತಿಕ್ ಗೌಡ ಮೂಜಿ ವಿಭಾಗಡು ಇನಾಮ್ ಗಿಂದೇರ ಬೆಂಗಳೂರು ಕಂಬಳೋಡು ಒರ್ಮ ಸೆಕೆಂಡ್ 100 ಮೀಟರ್ ಬಲಿತದ ದಾಖಲೆ ಮಲ್ತದಿತ್ತೇನ ಕೃತಿಕ್ ಗೌಡ ನಾಯರ್ ಮಲ್ಲ ಬೊಕ್ಕ ಎಳ್ಳಿಯೇಟು ಸುರುತ್ತ ಸ್ಥಾನ ಬಲ್ಲು ಮಲ್ಲೇಟು 2ನೇ ಸ್ಥಾನ ಗೆಂದೇರ. ಕನೆಪಲೈ 4 ಜೋಡು, ಅಡ್ಡಪಲೈ 3 ಜೋಡು, ಬಲ್ಲು ಮಲ್ಲ 20 ಜೋಡು, ನಾಯರ್ ಮಲ್ಲೇಟು 35 ಜೋಡು, ಬಲ್ಲು ಎಳ್ಳಿಯೇಟು 26 ಜೋಡು ಬೊಕ್ಕ ನಾಯರ್ ಎಳ್ಳಿಯೇಟು 110 ಜೋಡು ಇಂಚ 280 ಜೋಡಿದುಕುಲು ಕಂಬುಲುಡು ಪಾಲ್ದೆತ್ತೊಂದ. ಕನೆಪಲಾಯ್ಡು ನೇರಳೆಕಟ್ಟೆ ಕೊಡ್ಲಾಡಿ ರವಿರಾಜ ಶೆಟ್ಟಿ, ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಬೋಳರ, ತ್ರಿಶಾಲ್ ಕೆ ಪೂಜಾರಿ ಬೊಕ್ಕ ಪೂಜಾರಿ ನೆಡ್ಡೋಡಿಕಾನ ರಾಮಸುವರ್ಣ ಇಂಚ 4 ಇರುಕುಲು ಸಮಾನವಾದ ಇನಾಮು ಗೆಂದಿಯ. ಅಡ್ಡಪಲೈಡು ಬೋಳರ ತ್ರಿಶಾಲ್ ಕೆ ಪೂಜಾರಿ ಬೊಕ್ಕ ಪೆರಿಯಾವು ಗುತ್ತು ಪ್ರಜ್ವಾಲ್ ಗಟ್ಟಿಯಾರ್ಲೆನ ಎರುಕುಲು 1 ಬೊಕ್ಕ 2ನೇ ಇನಾಮು ಗೆಂದಿಯ. ಬಲ್ಲು ಮಲ್ಲೇಟು ಕೊಳಕೆ 20 ಭಾಸ್ಕರ ಎಸ್ಕೋಟ್ಯರನ ಎ ಬೊಕ್ಕ ಕೊಳಕೆ 20 ಆನಂದರನ ಎರುಕುಲು 1 ಬೊಕ್ಕ 2ನೇ ಇನಾಮುನ ಸಾಧನೆ ಮಲ್ತ. ಬಲ್ಲು ಎಲ್ಲಿಯೇಟ ಅಲ್ಲಿಪಾದೆ ದೇವಸ್ಯ ಪಡೂರು ವಿಜಯ ವಿ ಕೋಟ್ಯಾನ್ ಬೊಕ್ಕ ಕುದ್ರಿಪದು ಬಂಡಾರಮನೆ ಪ್ರೇಮ ಶೀನಗುರಿಕಾರ ಮೆರನ ಎರುಕುಲು 1 ಬೊಕ್ಕ 2ನೇ ಸ್ಥಾನ ಗೆಂದಿಯ. ನಾಯರ ಮಲ್ಲೇಟು ಶ್ರೀ ವಿಷ್ಣುಮೂರ್ತಿ ದೇವತ ಬಿಳಿಯೂರು ಮೇಗಿನ ಮನೆ ಪ್ರಭಾಕರ ಗಣಪ ಭಂಡಾರಿ ಬೊಕ್ಕ ಪೋಸ್ಮಾರ್ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟಿಯರ್ನ ಎರುಕುಲು 1 ಬೊಕ್ಕ 2ನೇ ಇನಾಮುಗು ಸಂಧಿಯ.
ನಾಯರೆಲ್ಲಿಯೇಟ್ ಜೈ ತುಳುನಾಡು ಕಕ್ಕೆ ಪದವು ಪುನ್ಕೆದಡಿ ರಾಮಯ್ಯ ಭಂಡಾರಿ ಬೊಕ ಮಿಯಾರ್ ಜೋರ್ಕಟ್ಟೆ ಅನುಗ್ರಹ ಪ್ರಥಮ್ ಪ್ರಭಾಕರ ಶೆಟ್ಟಿಯರ್ನ ಎರುಕುಲು ಒಂಜಿ ಬೊಕ ರಡ್ಡನೇನ ಮುಗಿಂದಿಯ ಮುಗಿತಲದಲ್ಲಿ ಸಿಡು ಬಿನ್ನೆರ್ ಬೊಕ ಬಾರಾಡಿ ಬೂಡು ಸೂರ್ಯಚಂದ್ರೆ ಕಂಬುಲ ಸಮಿತದ ಕುಳಿತದು ಇನಾಮ್ನೆನ್ ಪಟ್ಟಿಯರು. ಇಡೆಗ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.